ಅತ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಿರೇಬೆಟ್ಟು ಪಟ್ಟಿಬೈಲು ಗ್ರಾಮದ ಮೂಲಕ ಮಣಿಪಾಲದಿಂದ ಬಜ್ಪೆ ವಿಮಾನ ನಿಲ್ದಾಣಕ್ಕೆ ತೆರಳುವ ರಾಜ್ಯ ಹೆದ್ದಾರಿ ಹಾದು ಹೋಗಿದೆ. ಇದೇ ಗ್ರಾಮದಲ್ಲಿ 1 ತಿಂಗಳಿನಿಂದ ರಸ್ತೆಯಲ್ಲಿ ಸೇತುವೆ ನಿರ್ಮಾಣ ಮಾಡಲಾಗುತ್ತಿದ್ದು, ಈ ಕಾಮಗಾರಿ ಆಮೆಗತಿಯಲ್ಲಿ ನಡೆಯುತ್ತಿರುವುದರಿಂದ ಜನರಿಗೆ ಊರಿನ ಸಂಪರ್ಕವೇ ಕಡಿತಗೊಂಡಿದೆ. ಅವಧಿ ಮುಗಿದಿದ್ರೂ ರಸ್ತೆ ಮತ್ತು ಸೇತುವೆ ಕಾಮಗಾರಿ ಪೂರ್ಣಗೊಳ್ಳದ್ದರಿಂದ ಗ್ರಾಮಕ್ಕೆ ಯಾವುದೇ ವಾಹನ ಸಂಚರಿಸುತ್ತಿಲ್ಲ. ಜನರು ನಡೆದೇ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿ ಮೇ 26ರಂದು ಸ್ಥಳೀಯರು ಮಳೆಯಲ್ಲೇ ಪ್ರತಿಭಟನೆ ಕೂಡ ಮಾಡಿದ್ರು. ಸೇತುವೆ ನಿರ್ಮಾಣದಿಂದ ಗ್ರಾಮಕ್ಕೆ ಸಂಪರ್ಕವೇ ಇಲ್ಲದ್ದರಿಂದ ಸುತ್ತು ಬಳಸಿ ಸಂಚರಿಸಬೇಕಿದೆ. ಸೇತುವೆ ಬಳಿ ಪರ್ಯಾಯ ಸಂಪರ್ಕ ಸೇತುವೆ ತೆರವು ಮಾಡಿ ಪಿಲ್ಲರ್ ಕಟ್ಟುತ್ತಿರುವಾಗ ಒಂದು ಕಡೆ ಕುಸಿದು ರಸ್ತೆ ಸಂಪರ್ಕವೂ ಕಡಿತಗೊಂಡಿದೆ. ಇದೀಗ ಶಾಲೆಯು ಆರಂಭಗೊಂಡಿದ್ದು, ಪಟ್ಲದಲ್ಲಿ ರಸ್ತೆ ಮಾಡಿದ್ರೂ ಅದು ಈ ಬಾರಿ ಮಳೆಗೆ ಕೊಚ್ಚಿ ಹೋಗಿದೆ. ಸೇತುವೆ ಕಾಮಗಾರಿಯಿಂದ ಪಟ್ಲಬೈಲು ಗ್ರಾಮಕ್ಕೆ ಸಂಪರ್ಕ ಕಡಿತಗೊಂಡಿದೆ. 4 ಶಾಲೆಗಳಿದ್ದು ಮಕ್ಕಳಿಗೆ ಶಾಲೆಗೆ ಹೋಗಲು ತೊಡಕಾಗಿದೆ. ಕೋಡಿಬೆಟ್ಟು, ವರ್ಣಂಕಿಲ, ಗುಂಡುಪಾದೆ ಹಾಗೂ ಮರणे ಮಾರ್ಗದ ಮೂಲಕ ಸುತ್ತು ಬಳಸಿ ಬರಬೇಕಿದೆ. ಕಾಮಗಾರಿ ಸ್ಥಳಕ್ಕೆ ಮಳೆ ನೀರು ಬರದಂತೆ ತಡೆಯಲು ಮಣ್ಣು ಹಾಕಿದ್ದರಿಂದ ಕೃಷಿ ಕಾರ್ಯಕ್ಕೂ ತೊಡಕುಂಟಾಗಿದೆ. ಸಮೀಪದ ಗದ್ದೆಗಳಿಗೆ ಮಳೆ ನೀರು ನುಗ್ಗಿದೆ. ಕೃಷಿ ಚಟುವಟಿಕೆ ನಡೆಸಲು ತೊಡಕಾಗಿದೆ. ರಾಜ್ಯ ಹೆದ್ದಾರಿ ಇದಾಗಿದ್ದರಿಂದ ಹತ್ತಿರದ ಹಿರೇಬೆಟ್ಟು, ಮಣಿಪುರ, ಪೆರ್ಣಂಕಿಲ ಮತ್ತು ಕೋಡಿಬೆಟ್ಟು ಗ್ರಾಮದ ಜನರಿಗೂ ಸಂಚಾರಕ್ಕೆ ಸಮಸ್ಯೆ ಉಂಟಾಗಿದೆ. ಕೂಡಲೇ ಕಾಮಗಾರಿ ಮುಗಿಸುವಂತೆ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಉಡುಪಿ.